ಸುರತ್ಕಲ್ನ ಬಹುಕೋಟಿ ವೆಚ್ಚದ ಮಾರುಕಟ್ಟೆ ಕಾಮಗಾರಿಗೆ ಬಿಡುಗಡೆಯಾಗದ ಅನುದಾನದಿಂದಾಗಿ ಕಾಮಗಾರಿ ವಿಳಂಬವಾಗುತ್ತಲೇ ಸಾಗಿದೆ. ಮಾರುಕಟ್ಟೆ ಆರಂಭದಲ್ಲೇ ಹಲವು ವಿಘ್ನಗಳನ್ನು ಎದುರಿಸಿತ್ತು. ಮಾರುಕಟ್ಟೆ ನಿರ್ಮಾಣಕ್ಕೆ ಬೇಕಾದ ಭೂಮಿ ಪೂರ್ತಿಯಾಗಿ ಸ್ವಾಧೀನಪಡಿಸಿಕೊಂಡು ನೀಡಿರಲಿಲ್ಲ. ಒಂದು ಕಡೆ ಕೃಷಿ ಇಲಾಖೆ, ಮೂಡಾ ಮಾರುಕಟ್ಟೆ, ಸಂಘ ಸಂಸ್ಥೆಗಳ ಕಟ್ಟಡವನ್ನು ಹಾಗೂ ಭೂಮಿಯನ್ನು ನೀಡದೆ ಅರೆಬರಿಯಾಗಿ ನೀಡಿ ಕಾಮಗಾರಿ ಆರಂಭಕ್ಕೆ ಒತ್ತಡ ಹೇರಲಾಗಿತ್ತು. ಅಂತೂ ಇಂತೂ ಕಾಮಗಾರಿ ಆರಂಭವಾದರೂ ಟೆಂಡರ್ನಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿ ಗುತ್ತಿಗೆದಾರರು ಕೆಲಸ ಮಾಡಲಾಗದಷ್ಟು ಆರ್ಥಿಕ ಅಡಚಣೆ ಕಾಣಿಸಿಕೊಂಡಿತು. ಪ್ರಥಮ ಹಂತದಲ್ಲಿ ಬಿಡುಗಡೆಯಾಗಿದ್ದು 62 ಕೋಟಿ, 16 ಕೋಟಿಯಷ್ಟು ಮಾತ್ರ ಕಾಮಗಾರಿ ನಡೆದಿದೆ. ಬಳಿಕ 2 ವರ್ಷಗಳ ಕಾಲ ಒಕ್ಕರಿಸಿಕೊಂಡ ಕೊರೋನಾ ಕಾರಣದಿಂದ ಮಾರುಕಟ್ಟೆ ಕಾಮಗಾರಿಗೆ ಗ್ರಹಣ ಬಡಿಯಿತು. ಮಾರುಕಟ್ಟೆಯಲ್ಲಿ ಸರಕು ದರ ಹೆಚ್ಚಾಯಿತು. ಇನ್ನೊಂದೆಡೆ ಗುತ್ತಿಗೆದಾರನಿಗೆ ಜಿಎಸ್ಟಿ ಕಂಟಕ ಎದುರಾಯಿತು. ಇದರಿಂದ ಸಮಸ್ಯೆ ಉಲ್ಬಣಗೊಂಡು ಮತ್ತೆ ಸರ್ಕಾರ ಮಟ್ಟದಲ್ಲಿ ಅನುಮೋದನೆ, ಟೆಂಡರ್ ಪ್ರಕ್ರಿಯೆ ನಡೆಯಬೇಕಿತ್ತು. ಈ ಕುರಿತು ಮಾತನಾಡಿದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ವಿವರವನ್ನು ಒದಗಿಸಿದರು. ರಾಜ್ಯ ಸರ್ಕಾರದಿಂದ ಬರ್ತದೆ 18 ಕೋಟಿಯಷ್ಟು ಅನುದಾನ ಈಗಾಗಲೇ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಇನ್ನು 42 ಕೋಟಿ ಹಣ ರಾಜ್ಯ ಸರ್ಕಾರದಿಂದ ಈಗಾಗಲೇ ಬರಲಿಕ್ಕಿದೆ. ಉಳಿದಂಥ 21 ಕೋಟಿ ಅದು ಮಂಗಳೂರು ಮಹಾನಗರ ಪಾಲಿಕೆ ಅದನ್ನು ಭರಿಸಬೇಕಾಗ್ತದೆ. ಹಾಗಾಗಿ ಈ ಫೈನಾನ್ಷಿಯಲ್ ಏನೋ ಅಪ್ರೂವಲಿಗೆ ಈಗಾಗಲೇ ಹೋಗಿದೆ. ಅದು ಬಂದ ತಕ್ಷಣ ಈಗ ಟೆಂಡರ್ ಎಲ್ಲ ಆಗಿದೆ. ಕಳೆದ 1 ವರ್ಷದಲ್ಲಿ ಸರ್ಕಾರ ಹಣವಿಲ್ಲದೆ ಅಭಿವೃದ್ಧಿಗೆ ಒದ್ದಾಡುತ್ತಿದ್ದು ಮಾರುಕಟ್ಟೆ ಕಾಮಗಾರಿಯೂ ಮೂಲೆಗುಂಪಾಯಿತು. ಈ ನಡುವೆ ಫುಟ್ಪಾತ್ ವ್ಯಾಪಾರಿಗಳು ಮಾರುಕಟ್ಟೆ ಬುಡಕ್ಕೆ ಬೇಕಾಬಿಟ್ಟಿ ತ್ಯಾಜ್ಯ ಸುರಿದು ಸ್ವಚ್ಛತೆಗೆ ಧಕ್ಕೆ ತಂದರೆ ಅಲೆಮಾರಿಗಳು ಕುಡುಕರ ನೆಲೆಯಾಗಿ ಮಾರುಕಟ್ಟೆ ಬದಲಾಯಿತು. ಕಾಂಗ್ರೆಸ್ ಸರ್ಕಾರ ಇಲ್ಲಿನ ಕಾಂಗ್ರೆಸ್ ಪ್ರತಿನಿಧಿಗಳಿಗೆ ಮಾರುಕಟ್ಟೆ ಪೂರ್ಣಗೊಳಿಸಬೇಕೆಂಬ ಇಚ್ಛಾಶಕ್ತಿಯ ಕೊರತೆಯೂ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು. ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ವರುಣ್ ಚೌಟ ಮಾತನಾಡಿ, ಮಾರುಕಟ್ಟೆ ಕಾಮಗಾರಿಯನ್ನು ಯಾವುದೇ ಪೂರ್ವ ತಯಾರಿಯನ್ನೂ ಮಾಡಿಕೊಳ್ಳದೆ ಅಂದಿನ ಶಾಸಕರು ಏಕಾಏಕಿ ಆರಂಭಿಸಿದ್ರು. ಮಾರುಕಟ್ಟೆ ನಿರ್ಮಾಣ ಸ್ಥಳದಲ್ಲಿ ನೀರು ನಿಲ್ಲುತ್ತದೆ ಎಂದು ವರದಿ ಮಾಡಲಾಗಿದೆ. ನಿಜಕ್ಕೂ ನೀರು ನಿಲ್ಲುತ್ತಿಲ್ಲ, ಸೊಳ್ಳೆಯೂ ಉತ್ಪಾದನೆಯಾಗುತ್ತಿಲ್ಲ, ನೀರು ಹರಿದು ಹೋಗುತ್ತಿದೆ. ಸರಿಯಾಗಿ ವ್ಯವಸ್ಥೆ ಮಾಡದೆ ಮಾರುಕಟ್ಟೆ ನಿರ್ಮಾಣಕ್ಕೆ ಅಂದಿನ ಶಾಸಕರು ಇಳಿದು ಈಗಿನ ಶಾಸಕರಾದ ಭರತ್ ಶೆಟ್ಟಿ ಅವರೆಡೆಗೆ ಬೆರಳು ತೋರಿಸುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಅಧಿಕಾರಿಗಳು ಅಲ್ಲಿಗೆ ಯಾವಾಗಲೂ ಭೇಟಿ ನೀಡಿ ನಿಂತಿದ್ದ ಏನಾದರೂ ನೀರು ನಿಂತಿದ್ರೆ ಅದರ ಏನಾದರೂ ಕಸಕಡ್ಡಿಗಳಿದ್ರೆ ಅದನ್ನೆಲ್ಲ ತೆರವು ಮಾಡುವಂಥದ್ದು, ಬ್ಲೀಚಿಂಗ್ ಪೌಡರ್ ಹಾಕುವಂಥದ್ದು, ಕೆಮಿಕಲ್ ಹಾಕುವಂಥದ್ದು ಅಥವಾ ಗಪ್ಪಿ ಫಿಶ್ ಏನಿದೆ, ಗಪ್ಪಿ ಮೀನುಗಳೇನಿದೆ ಅದನ್ನೆಲ್ಲ ಹಾಕುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಅಧಿಕಾರಿ ವರ್ಗದಿಂದ ಅದನ್ನೆಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಾನು ಕೇಳೋದು, ಇದು ನೀರು ನಿಲ್ತದೆ ಅಂತ ಹೇಳ್ತೀರಲ್ಲ, ನೀರು ನಿಲ್ಲಲಿಕ್ಕೆ ನಿಮ್ಮ ಆ ಟೈಮಲ್ಲಿ ನೀವು ವರ್ಕೌಟ್ ಕೊಡುವಾಗ ನೀವು ನೋಡಲಿಲ್ವಾ? ನೀವು ನೋಡಬೇಕಿತ್ತಲ್ಲ. ಅನ್ಸೈಂಟಿಫಿಕ್ ಮೆಥಡನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಈಗಿನ ಶಾಸಕರ ಮೇಲೆ ಅಥವಾ ಈಗಿನ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲ. ಇದೀಗ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಸತತ ಪ್ರಯತ್ನದ ಬಳಿಕ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆರಂಭವಾಗಲಿದೆ. ರಾಜಕೀಯ ಹೋರಾಟ, ಆರೋಪ ಪ್ರತ್ಯಾರೋಪದ ನಡುವೆ ಶಾಸಕ ಭರತ್ ಶೆಟ್ಟಿ ವೈ ಅವರು ಸದ್ದುಗದ್ದಲವಿಲ್ಲದೆ ವಿಧಾನಸಭೆಯ ಪಡಸಾಲೆಯ ಸಚಿವರ, ಅಧಿಕಾರಿಗಳ ಕಚೇರಿಗೆ ತೆರಳಿ ಅನುಮೋದನೆ ದೊರಕಿಸುವಲ್ಲಿ ಯಶ ಕಂಡಿದ್ದಾರೆ. ಸರ್ಕಾರ ಎಷ್ಟು ಬೇಗ ಅನುಮತಿ ಪತ್ರ ನೀಡುತ್ತದೋ ಅಷ್ಟು ಬೇಗ ಕಾಮಗಾರಿ ಪುನರಾರಂಭವಾಗಲಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಒಂದು ಸಹಿಗಾಗಿ ಕಡತ ಕಾದು ಕುಳಿತಿದೆ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.